ನಮಸ್ಕಾರ, ನಾನು ಸೋನಾ ಗಣೇಶ್ ನಾಯ್ಕ್. ಇವತ್ತು ನಾವು ಶಿರಾ ಹೈವೇಯಲ್ಲಿ ಒಂದು ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀವಿ. ಇದು ಭಾಳ ಚೆನ್ನಾಗಿದೆ, ಸಿರಿಗಂಧ ಪ್ಯಾಲೇಸ್ ಇದ್ರ ಹೆಸರು. ತುಮಕೂರು ಪುಣೆ ಹೈವೇಯಲ್ಲೇ ಇದೆ. ಇದು ಒಂದು 2000 ಜನಕ್ಕಾಗೋಷ್ಟು ಕೆಪಾಸಿಟಿಗೆ ಭಾಳ ಚೆನ್ನಾಗಿದೆ. ಇದು ನಿಮ್ಮದು ಏನಾದರೂ ಫಂಕ್ಷನ್ಗಳು, ಎಂಗೇಜ್ಮೆಂಟ್ಗಳು ಅಥವಾ ಮದುವೆ ಅಥವಾ ಇನ್ನಿತರ ರಿಸೆಪ್ಷನ್ಗಳು ಏನಾದಿದ್ರೆ ಇಲ್ಲಿ ಬಂದು ನೀವು ಫಂಕ್ಷನ್ ಮಾಡ್ಬೋದು. ಭಾಳ ಚೆನ್ನಾಗಿದೆ, ಬನ್ನಿ. ಇದು ಎಂಟ್ರೆನ್ಸು ನೋಡಿ. ಇದು ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಬೇಕಾದ್ರೆ ರೂಮ್ಸ್ ಇದೆ ನಿಮಗೆ. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು. ಎಲ್ಲ ಫೆಸಿಲಿಟಿಗಳಿದೆ. ಬನ್ನಿ, ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ, ಬನ್ನಿ. ನಮಸ್ತೆ, ಬನ್ನಿ. ಇದು ಡೈನಿಂಗ್ ಹಾಲ್ ಅಲ್ವಾ? ಇದು ಈ ಡೈನಿಂಗ್ ಹಾಲಲ್ಲಿ ಎಷ್ಟು ಜನ ಕೂತ್ಕೊಳ್ತಾರೆ ಇಲ್ಲಿ? 300 ಮೆಂಬರ್ಸ್ ಎಟ್ ಎ ಟೈಮು ಅಲ್ವಾ? ಹಾಂ, ಚೆನ್ನಾಗಿದೆ. ವೆಂಟಿಲೇಷನ್ನು ಅದು ಇದೆಲ್ಲ ಚೆನ್ನಾಗಿದೆ ಅಲ್ವಾ? ತಾವು ಯಾವಾಗ ಬುಕ್ ಮಾಡ್ಕೊಂಡಿದ್ದೀರಿ? ನಾವು ಅಲ್ಲಿ 2 ಮಂತ್ಸ್ ಆಯ್ತು ಸರ್. ಹೌದಾ? 2 ಮಂತ್ಸ್ ಆಯಿತು. ಹಾಂ, ನವಂಬರ್ 5-6 ನವಂಬರ್ 5-6. ಇಲ್ಲಿ ಇದು ವಾಷಿಂಗ್ ಅಲ್ವಾ? ಇದು ಎಲ್ಲ ಚೆನ್ನಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ. ಹೌದು, ಲೇಡೀಸಿಗೂ ಜೆಂಟ್ಸಿಗೂ ಎಲ್ಲ ಇದೆ. ಇಲ್ಲಿ ಇದು ಕಿಚನ್ನು ತುಂಬ ಚೆನ್ನಾಗಿದೆ. ಎಲ್ಲ ಫೆಸಿಲಿಟಿ ಇದೆ ನೋಡಿ. 1,500-2,000 ಜನಕ್ಕೆ ಇಲ್ಲಿ ತೊಂದರೆ ಇಲ್ವಲ್ಲ? ಎಲ್ಲ ಇದೆ, ಎಲ್ಲ ಸೌಲಭ್ಯ ಇದೆ. ಇಲ್ಲಿ ಬಾಯ್ಲರ್ ಇದೆ. ಹೌದು, ಇಡ್ಲಿ ಸ್ಟೀಮರ್ ಇದೆ, ಇಡ್ಲಿ ಬಾಕ್ಸ್ಗಳು ಇದೆ. ಇಲ್ಲಿ ಗ್ಯಾಸ್ ಸ್ಟವ್ಗಳು, ಬೇಕಾದಷ್ಟು ಹೊರಗಡೆನೂ ಜಾಗ ಇದೆ. ಗ್ರೈಂಡರ್ಗಳಿದೆ, 3 ಗ್ರೈಂಡರ್ ಇದೆ, ಏನು ತೊಂದರೆ ಇಲ್ಲ. 1,500-2,000 ಜನಕ್ಕೆ ಪಾತ್ರೆಗಳು ಬೇಕಾದಷ್ಟಿದೆ. ಇಲ್ಲೇನಿದೆ ಕಾಣಬೇಕು. ಎಲ್ಲ ಫೆಸಿಲಿಟಿ ಇದೆ. 2,000 ಜನಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ಐಟಮ್ಗಳು ಇದೆ. ವೆಂಟಿಲೇಷನ್ ಇದೆ ಇಲ್ಲಿ ಚೆನ್ನಾಗಿ ಅಲ್ವಾ ಮೆಟ್ರೆ? ಹೌದು, ಹೊರಗಡೆನೂ ಬೇಕಾದಷ್ಟು. ಹಾಂ, ಇಲ್ಲಿನೂ ಬೇಕಾದಷ್ಟು ಜಾಗ ಇದೆ. ನಮ್ಮ ಪಾರ್ಟಿಗಳು ಬುಕ್ ಮಾಡಿದರೆ ಇಲ್ಲಿ ಎಷ್ಟು ಕೊಡ್ತಾರೆ ರೂಮ್ಸು? 7 ರೂಮ್ಸು ಫ್ರೀ ಇದೆ. 7 ರೂಮ್ಸ್ ಫ್ರೀ ಇದೆ. 21 ಇದೆ ಟೋಟಲ್. 21 ಇದೆ ಟೋಟಲ್. ಓಕೆ, ಎಲ್ಲ 7 ರೂಮ್ಸು ಲಾಡ್ಜ್ ಚೌಟ್ರಿಗೆ ಫ್ರೀ ಆಗ್ತದೆ. ಎಲ್ಲ ನೆಂಟರು ಇಂಟ್ರು ಯಾರು ಬಂದ್ರೂ ತೊಂದರೆ ಇಲ್ಲ ಅಲ್ವಾ? ಒಂದೇ ಕಡೆ ಆಗುತ್ತೆ. ಹೌದು, ಆಮೇಲೆ ಮೇನ್ ರೋಡ್ ಬೇರೆ. ಹೈವೇ, ನ್ಯಾಷನಲ್ ಹೈವೇ. ಹೌದು, ನ್ಯಾಷನಲ್ ಹೈವೇ ಇರೋದ್ರಿಂದ ಗಾಡಿ ಬೆಳಕಿಗೆ, ಪಾರ್ಕಿಂಗಿಗೆ, ವೆಹಿಕಲ್ ಪಾರ್ಕಿಂಗಿಗೆ ಸೌಲಭ್ಯಗಳನ್ನು ಉಳ್ಳಂತಹ ಸಿರಿಗಂಧ ಪ್ಯಾಲೇಸ್ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಇರ್ತಕ್ಕಂಥದ್ದು. ಈ ರೋಡಲ್ಲಿ ತುಂಬ ಚೆನ್ನಾಗಿದೆ. ಹೊರಗಡೆ ಸ್ಥಾಪಕರು ನಮ್ಮ ಚಿದಾನಂದ ಗೌಡರು. ಹೌದಾ? ಇಲ್ಲಿ ಶಿರಾದಲ್ಲಿ ಫೇಮಸ್ ಪ್ರೆಸಿಡೆನ್ಸಿ ಪಬ್ಲಿಕ್ ಸ್ಕೂಲ್ ಏನು ಮಾಡಿದ್ದಾರೆ, ಇಡೀ ನಮ್ಮ ರಾಜ್ಯಾದ್ಯಂತ ಫೇಮಸ್ ಆಗಿರ್ತಕ್ಕಂಥ ಶಾಲೆ. ಬಡವರಿಗೆ, ಸಾಮಾನ್ಯ ವರ್ಗದವ್ರಿಗೆ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ, ಎಲ್ಲ ಸೌಲಭ್ಯ ಇರ್ತಕ್ಕಂಥ ಒಂದು ಚೌಲ್ಟ್ರಿನ ಇಲ್ಲಿ ಮಾಡಲೇಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ರೇಟು ರೀಸನೇಬಲ್ ಆಗಿದೆ. ಖಂಡಿತ ನಮ್ಮ ಚಿದಾನಂದ ಗೌಡರು ಕೊಡುಗೆ ಇದು. ಅವರ ಕನಸು ಕೂಡ. ಎಲ್ಲ ಸೌಲಭ್ಯನೂ ಈ ಒಂದು ಚೌಲ್ಟ್ರಿನಲ್ಲಿ ಇಲ್ಲೇ ಸಿಗುತ್ತೆ. ಬಹಳ ವಿಶಾಲವಾಗಿ ಸಿರಿಗಂಧ ಪ್ಯಾಲೇಸ್ ಶಿರಾದಲ್ಲಿ ನ್ಯಾಷನಲ್ ಹೈವೇಯಲ್ಲಿ ಇದೆ. ಇದು ಭಾಳ ಚೆನ್ನಾಗಿದೆ, ನೀಟಾಗಿ